ಓಡ್ಬೋದು, ಆಮೇಲೆ ಎಷ್ಟು ಪ್ರಾಯ ಇದ್ದರೆ ಸಹ ಓಡ್ಬೋದು. ಹೆಂಗಸರು, ಗಂಡಸರು ಮತ್ತು ಹುಡುಗರು ಮತ್ತು ಹುಡುಗಿರು ಸಹ ಎಲ್ಲರೂ ನಡಿಬೋದು. So what I'm saying is everybody can walk or they can run, no matter whatever the age is. Even if they are older also, it does not make a difference. Good day. What is your message to the people who are hesitant to... People think that they cannot do it. They should be sitting in the house, especially the females, the girls, the females. They're very shy, and it's high time, wherein all of us should get together, and we should have marathons like this, wherein we can be united as one, and we can start working out. We don't, just because a person is fat does not mean that a person can, just sit and be lazy. The person can, dance or do yoga or workouts and lose weight and become nice. Laura, are you ready? Yeah! Okay, go. ಸರ್ ಓ ರೀತಿ ಫುಲ್ ಪ್ರೋಗ್ರಾಮ್ ಒಂದು ಪ್ರೋಗ್ರಾಮ್ ಆ ರೀತಿ ಫುಲ್ ಗೊತ್ತಿದೆ ಆ ಕಡೆ ಸಹ ಬೇಲಿ ಹಾಕಿದ್ದಾರೆ, ಈಚೆ ಬರಬೇಕಿತ್ತೆ. ನಾನು ಸ್ವಿಮ್ಮಿಂಗ್ ಪೂಲ್ ಇತ್ತು ಎಲ್ಲ ಸೇರಿಸಿದೆ ಆಸಕ್ತವಾದದ್ದು. ಸಾರಿ ರನ್ ಯಾರು ಈ ಕ್ಯಾತ್ಲಿಕ್ ಹೆಸರುಂಟಲ್ಲ ಮಾರಿ ಆರ್ಯ ಹಾಗೆಲ್ಲ ಅಂತ ಎಣಿಸ್ಕೊಂಡು ಇದು ಸಡನ್ ನಾವು ಸಿಕ್ಕಿದ ಶಾಕ್ ಬೆಳಿಗ್ಗೆ ಸಾರಿ ನನಗೆ ಒಂದು ಕ್ಯಾತ್ಲಿಕ್ ಹೆಸರಿರ್ಬೇಕು ಅಂತ ಹೇಳಿದ್ದೆ. ಒಂದು ಮಗನ ಬಿಡ್ಲಿಕ್ಕೆ ಬಂದಿದ್ರೆ ಆಯ್ತಾ, ಆ ಮಗುವಿನ ಹೆಸರು ಬಿಡಿ ಹೇಳುದು ಅಂತ ಹೇಳಿದ್ದೆ. ಲಾಸ್ಟಿಗೆ ಆಲೋಚನೆ ಹೀಗೇನು ಅಂತ ನಾವು ಸಾರಿ ಹೇಳಿದ್ದೇವೆ, ಇನ್ನೂ ಕಾರ್ಯಕ್ರಮ ಇದು ಸಾರಿ ನಾನು ಮತ್ತೆ ಬಿಡಿಸಿ ಆಲೋಚನೆ. ವೀಣಕ್ಕ ಶೆಟ್ರೆ ನಮಸ್ತೆ. ಅವರೆಲ್ಲ ಬುಡ್ನಂತ ಫೋಟೋ ತೆಪ್ಪಲೆ ಬೇಗ ಫೋಟೋ ತೆಪ್ಪಿ. Hi. ಅಲ್ಲಿ ಹಾಯ್ ಹೇಳಿ ಹೋಗ್ಬೇಕು, ಅಲ್ಲಿ ವಿಡಿಯೋ, ಅಲ್ಲಿ ವಿಡಿಯೋ ಅಲ್ಲಿ ಹಾಯ್ ಹೇಳಿ. ಚಂದಾಗಿದೆ. ಬರೋದಿಲ್ಲ ಬೇಗ.
ಎಲ್ಲ ಭ್ರೂಣ ಅತ್ಯಾಚಾರ ಪ್ರಕರಣ ಅಂಥದ್ದೆಲ್ಲ ಬರ್ದಿದ್ದಾರೆ ಸ್ಲೋಗನ್. ಅದರಲ್ಲಿ ಸೆಲ್ಫಿ.